ಪಂಜಮುಗೀರ್ನ ಉರುಂದಾಡಿ ಕುರ್ಸು ಗುಡ್ಡೆಯಲ್ಲಿ ಪ್ರಾರ್ಥನಾ ಕೇಂದ್ರ ಒಡೆದಿರೋ ಬಗ್ಗೆ ತಕರಾರಿದ್ದಿದೆ. ಕ್ರಿಶ್ಚಿಯನ್ನರ ಪ್ರಕಾರ 40 ವರ್ಷಗಳಿಂದಲೂ ಹೋಲಿ ಕ್ರಾಸ್ ಇದೆಯಂತೆ. ಕಟ್ಟಡದಲ್ಲಿ ಪ್ರಾರ್ಥನಾ ನಡೆಸುತ್ತಿದ್ದಂತೆ ಈಗಲೂ ಹಳೆಯ ಹೋಲಿ ಕ್ರಾಸ್ ಸ್ಥಳದಲ್ಲಿದೆ. ಆದರೆ ಈಗ ವಿವಾದಕ್ಕೆ ಕಾರಣವಾಗಿದ್ದು ಅಲ್ಲಿದ್ದ ಹಳೆಯ ಕಟ್ಟಡದ ಒಂದು ಭಾಗವನ್ನು ಏಕಾಏಕಿ ಕೆಡವಿ ಹಾಕಿದ್ದಾರೆ. ಆದರೆ ಸ್ಥಳೀಯರಲ್ಲಿ ಕೇಳಿದರೆ ಬೇರೆದೇ ಮಾತು ಹೇಳ್ತಾರೆ. ಉರುಂದಾಡಿಯಲ್ಲಿ ಹಿಂದಿನಿಂದಲೂ ಅಂಗನವಾಡಿ ಇತ್ತಂತೆ. ಸರ್ಕಾರಿ ಜಾಗದಲ್ಲಿ ಅಂಗನವಾಡಿ ಕಟ್ಟಡ ಇದ್ದರೆ ಅದನ್ನು ಕ್ರಿಶ್ಚಿಯನ್ನರು ನೋಡಿಕೊಳ್ಳುತ್ತಿದ್ದರು. ಕಟ್ಟಡದ ಬದಿಯಲ್ಲಿ ಅಂಗನವಾಡಿ, ಮತ್ತೊಂದು ಬದಿಯಲ್ಲಿ ಪ್ರಾರ್ಥನೆಗೆಂದು ಕೊಠಡಿತ್ತಂತೆ. ಆದರೆ ಕಟ್ಟಡದ ಬದಿಯಲ್ಲಿ ಅಂಗನವಾಡಿ, ಮತ್ತೊಂದು ಬದಿಯಲ್ಲಿ ಪ್ರಾರ್ಥನೆಗೆಂದು ಕೊಠಡಿದ್ದು ಅದನ್ನು ಶಿಥಿಲಾವಸ್ಥೆಯಲ್ಲಿ ಇರೋ ಕಾರಣದಿಂದ ಹೊಸದಾಗಿ ಕಟ್ಟಡ ಕಟ್ಟಲು ಶಿಶು ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇತ್ತೀಚೆಗೆ ಸರ್ವೆ ನಡೆಸಿತ್ತು. ಸರ್ಕಾರಿ ಜಾಗದಲ್ಲಿ ಅಂಗನವಾಡಿ ಕಟ್ಟಡ ಇರೋದರಿಂದ ಹೊಸದಾಗಿ ಕಟ್ಟಡ ನಿರ್ಮಾಣಕ್ಕೆ ಅಂದಾಜು 16 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದು ಅದಕ್ಕಾಗಿ ಟೆಂಡರ್ ಕೂಡ ಕರೆಯಲಾಗಿತ್ತು ಎನ್ನಲಾಗುತ್ತಿದೆ. ಅದರಂತೆ ಶನಿವಾರ ಮಧ್ಯಾಹ್ನ ಟೆಂಡರ್ ಪಡೆದ ಗುತ್ತಿಗೆದಾರ ಜೆಸಿಬಿದೊಂದು ಹಳೆಯ ಕಟ್ಟಡ ಕೆಡವಿ ಹಾಕಿದ್ದಾರೆ. ಆದರೆ ಯಾರು ಕೆಡವಿ ಹಾಕಿದ್ದಾರೆಂದು ನಮಗೆ ಗೊತ್ತಿಲ್ಲ ಎನ್ನುತ್ತಾರೆ ಸ್ಥಳೀಯರು. ಶಿಲ್ಪಿ ಉಂಡ ಇಜ್ಜಂದ ಗೌರ್ಮೆಂಟ್ ತಗಲ್ಟ ಬದುಕಿನಾಡು ಏರ್ ಧರ್ತಿರಗಲ್ಟ ಎಂಕರೆ ಅಂಶ ಗೊತ್ತಿಲ್ಲ